ಮಧ್ಯ ಅಮೆರಿಕ ಮೂಲದ ಮತ್ತೊಂದು ಹಣ್ಣು ಸೋರ್ಸೊಪ್. ಸೀತಾಫಲದಂತೆಯೇ ಇದ್ದರೂ ತುಸು ಹುಳಿ, ಸಿಹಿ ಮತ್ತು ಹೆಚ್ಚು ಹೊರಮುಳ್ಳನ್ನು ಹೊಂದಿರುತ್ತದೆ. 1 ಕಿಲೋದಿಂದ 3 ಕಿಲೋವರೆಗೆ ತೂಕದ ಹಣ್ಣು ಇದು. ಹೆಚ್ಚು ನಾರು ಸತ್ವ, ಸಿ ವಿಟಮಿನ್, ಹೊರಮುಳ್ಳು ದೊಡ್ಡದು ಎಂಬುದರ ಹೊರತಾಗಿ ಸೀತಾಫಲದಂತೆ ಇರುತ್ತದೆ. ಇದನ್ನು ಭಾರತದಲ್ಲಿ ಲಕ್ಷ್ಮಣ ಫಲ, ಹನುಮಾನ್ ಫಲ, ರಾಮಫಲ, ರಾಮ್ ಸೀತಾಫಲ ಎಂಬಿತ್ಯಾದಿ ಹೆಸರುಗಳಿಂದ ಕರೆಯುತ್ತಾರೆ. ಅತಿ ಹೆಚ್ಚು ಸೋರ್ಸೊಪ್ ಬೆಳೆಯುವ ದೇಶ ಮೆಕ್ಸಿಕೋ. ಅದೇ ರೀತಿ ಅತಿ ಹೆಚ್ಚು ರಫ್ತು ಮಾಡುವ ದೇಶವೂ ಅದೇ ಆಗಿದೆ. ಈ ಹಣ್ಣನ್ನು ಹೆಚ್ಚು ಆಮದು ಮಾಡಿಕೊಳ್ಳುವ ದೇಶ USA. ಮೆಕ್ಸಿಕೋದಲ್ಲಿ ಪ್ರತಿ ವರ್ಷ 30,000 ಟನ್, ಬ್ರೆಜಿಲ್ನಲ್ಲಿ 15,000 ಟನ್, ಕೊಲಂಬಿಯಾದಲ್ಲಿ 11,000 ಟನ್ ಎಂದು ಮೊದಲ 3 ಸ್ಥಾನಗಳಲ್ಲಿ ಇರುವ ದೇಶಗಳು ಇವು. ಗ್ರೆನೆಡಾ ಬೆಳೆಯುವಲ್ಲಿ 5ನೇ ಸ್ಥಾನದಲ್ಲಿ ಇದ್ದರೂ ರಫ್ತಿನಲ್ಲಿ ಮೆಕ್ಸಿಕೋಗೆ ಪೈಪೋಟಿ ನೀಡುತ್ತದೆ. 4ರಿಂದ 10ರವರೆಗಿನ ಸ್ಥಾನಗಳಲ್ಲಿ ಕ್ರಮವಾಗಿ ಪೆರು, ಗ್ರೆನೆಡಾ, ಡೊಮಿನಿಕನ್ ರಿಪಬ್ಲಿಕ್, ಫಿಲಿಪೈನ್ಸ್, ಇಂಡೋನೇಷ್ಯಾ, ಥಾಯ್ಲೆಂಡ್, ವಿಯೆಟ್ನಾಂ ದೇಶಗಳು ಇವೆ. ಬೆಳೆ ಉತ್ಪಾದನೆಯಲ್ಲಿ ಭಾರತ, ಶ್ರೀಲಂಕಾಗಳು 11, 12ನೇ ಸ್ಥಾನದಲ್ಲಿ ಇವೆ. Find your perfect home at Prestige Valley Crest in Central Mangalore on Museum Road, Bijai, Mangalore. Book 1 BHK home starting from 45 lakhs, 2 BHK home starting from 75 lakhs or 3 BHK home starting from 1.05 crores onwards. Relax among 4.75 acres of graceful greenery and 2 high-rise towers with a wide range of amenities like a 22,000 square feet clubhouse, badminton courts, indoor games area and much more. Book your stylish new flat at Prestige Valley Crest today. Phase 1 nearing completion. Visit www.prestigeconstructions.com. RERA approved.